ಉಳ್ಳಾಲ ನಗರಸಭೆ ವತಿರ್ದು 77ನೇ ಸ್ವಾತಂತ್ರ್ಯ ದಿನಾಚರಣೆ ನಗರಸಭೆ ಒಟ್ಟಾರಡು ಆಚರಣೆ ಮಲ್ತೊಂಡಿರು. ಸ್ಥಾಯಿ ಸಮಿತಿ ಅಧ್ಯಕ್ಷರು ವೀಣಾ ಧ್ವಜಾರೋಹಣ ನಡಪಾದು ಸ್ವಾತಂತ್ರ್ಯೋತ್ಸವದ ಶುಭಾಶಯ ತೆರಿಪಾಯರು. शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. 76ನೇ ಸ್ವಾತಂತ್ರ್ಯೋತ್ಸವವನ್ನು ಅತಿ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ತಮಗೆಲ್ಲರಿಗೂ 76ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಭಾರತ ದೇಶವು 1947 ಆಗಸ್ಟ್ 15ರಂದು ಸ್ವತಂತ್ರಗೊಂಡಿತು. ನಮಗೆ ಸ್ವತಂತ್ರ ಸಿಗಬೇಕಾದರೆ ಅನೇಕ ಮಹಾನಾಯಕರು ತಮ್ಮ ಪ್ರಾಣವನ್ನು ಬಲಿ ಇಟ್ಟು ನಮಗೆ ಸ್ವತಂತ್ರವಾಗಿ ನಡೆಯಲು ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಭಾರತ ದೇಶವು ಪ್ರಗತಿ ಪಥ ಹತ್ರ ಸಾಗುತ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಯುವಕರಿಗೆ ಒಳ್ಳೆಯ ಉದ್ಯೋಗ ದೊರಕುವಂತಾಗಲಿ ಹಾಗೂ ಮಾದಕ ವ್ಯಸನದಿಂದ ಎಲ್ಲ ಯುವಕರು ದೂರವಿರುವಾಗಲಿ ಹಾಗೂ ಸ್ವಚ್ಛತೆಯಲ್ಲಿ ಹೆಚ್ಚು ಗಮನವನ್ನು ನಾವು ಉಳ್ಳಾಲ ನಗರಸಭೆಯಲ್ಲಿ ಕೊಡಬೇಕು. ಯಾಕೆಂದರೆ ಈಗಾಗಲೇ ನಮ್ಮ ಉಳ್ಳಾಲ ನಗರಸಭೆಯಲ್ಲಿ ಅನೇಕ ಕಡೆ ಕಸವು ಎಸೆಯುವುದರಿಂದ ನಮ್ಮ ವಾಣಿ ಮೇಡಮ್ ಅವರು ಇವಾಗಲೇ ಬಂದು ತುಂಬ ಒಳ್ಳೆಯ ಕೆಲಸವನ್ನು ನಮ್ಮ ನಗರಸಭೆಗೆ ಮಾಡಿದ್ದಾರೆ. ಅವರಿಗೆ ನಾವು ಇನ್ನೂ ಕೂಡ ಸಹಕಾರವನ್ನು ಕೊಡುವ. ಬಲಿಷ್ಠ ಭಾರತವನ್ನು ಮಾಡಬೇಕಾದರೆ ನಮ್ಮೆಲ್ಲರ ಸಹಕಾರವೂ ಅಗತ್ಯ. ಪೌರಾಯುಕ್ತರು ವಾಣಿ ಆಳ್ವ ಗುರ್ಕಾರ್ಮದ ಪಾತ್ರ ಪಂಡರು. ನಮ್ಮ ದೇಶಕ್ಕಾಗಿ ಮಾಡಿದ ವೀರರನ್ನ ನೆನಪಿಸಿಕೊಳ್ಳುವಂತಹ ದಿನ. ಮತ್ತೆ ಎಲ್ಲ ದೇಶದೆಲ್ಲೆಡೆ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ನಾವೆಲ್ಲ ಶುಭವನ್ನು ಹಾರೈಸ್ತಾ ಇವತ್ತಿನ ಉಳ್ಳಾಲ ನಗರಸಭೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವಿಲ್ಲಿ ನಡೆಸುವರಿದ್ದೇವೆ. ಬಂದಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳನ್ನು ಹಾಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ನಾನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ನಗರಸಭೆ ಮಾಜಿ ಅಧ್ಯಕ್ಷರು ಚಿತ್ರಕಲಾ ಚಂದ್ರಕಾಂತ್, ಸದಸ್ಯರು ಮೊಹಮ್ಮದ್ ಮುಕ್ಕಚೇರಿ, ಅಜೀಜ್ ಕೋಡಿ, ನಗರಸಭೆ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಈ ಪೊರ್ತೋಟುಗೆ ಇದ್ದರು. ನಮಗಾಗಿ ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಡಾಕ್ಟರ್ ಅನ್ನಿ ಬೆಸೆಂಟ್, ಡಾಕ್ಟರ್ ಜಕೀರ್ ಹುಸೇನ್, ಫಕ್ರುದ್ದೀನ್ ಅಲಿ ಅಹಮದ್, ಬಾಲಗಂಗಾಧರ ತಿಲಕ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ರಾಣಿ ಅಬ್ಬಕ್ಕ ದೇವಿ, ಅದೇ ರೀತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹೀಗೆ ಅನೇಕ ಮಹನೀಯರು ಹುತಾತ್ಮರಾಗಿದ್ದಾರೆ. ಅನೇಕರು ಬಲಿದಾನ ಆಗಿದ್ದಾರೆ, ಅನೇಕರು ಕುರ್ಬಾನಿಯಾಗಿದ್ದಾರೆ, ಅನೇಕರು ಶಹೀದ್ ಆಗಿದ್ದಾರೆ, ಅನೇಕರು ಜೈಲಿಗೆ ಹೋಗಿದ್ದಾರೆ, ಅನೇಕರು ಜೈಲಿನ ಕಂಬಿಯನ್ನು ಎಣಿಸಿದ್ದಾರೆ. ಪಂಜಾಬಿನಲ್ಲಿ ಜಲಿಯನ್ ವಾಲಾ ಬಾಗ್ ದುರಂತ. ಇವತ್ತು ನಾವು ಸ್ವಾತಂತ್ರ್ಯ ಆಚರಿಸಬೇಕಾದರೆ ಸ್ವಾತಂತ್ರ್ಯ ಮಾಡುವುದು ಸ್ವಾತಂತ್ರ್ಯ ಅಂತ ಹೇಳಿದರೆ ಅದು ಎಲ್ಲಿಯೋ ತಣ್ಣೀರು ಬಾವಿಯ ಬೀಚಿಯಲ್ಲಿ ಆಗಬಾರ್ದು, ಕದ್ರಿಯ ಪಾರ್ಕ್ನಲ್ಲಿ ಆಗಬಾರ್ದು. ನಾವು ನಡೆಸುವಂತಹ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಬರಬೇಕು. ಆ ಅರ್ಥ ಅಂತ ಹೇಳಿದ್ರೆ ಆ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದವರನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರ ಜೀವನದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಕ್ರಮ ಆಗಬೇಕು. ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1947ರಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಂದು ಸ್ವಾತಂತ್ರ್ಯಕ್ಕೆ ಬಂದಂದರಂದು ವೆನ್ ದ ವರ್ಲ್ಡ್ ಈಸ್ ಸ್ಲೀಪಿಂಗ್ ಇಂಡಿಯಾ ಈಸ್ ವಾಕಿಂಗ್ ಟು ಫ್ರೀಡಮ್ ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದರು, ನೀವು ನಮಗೆ ರಕ್ತ ಕೊಡಿ, ನಾವು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇವೆ ಅಂತೇಳಿ ಹೇಳಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಜೈ ಜವಾನ್ ಜೈ ಕಿಸಾನ್ ಅವರು ಅಂತ ಹೇಳಿದರು. ಹಾಗೆ ಟಿಪ್ಪು ಸುಲ್ತಾನ್ ಅಂತ ಅನೇಕ ವ್ಯಕ್ತಿಗಳು ಕೂಡ ಈ ಮೈಸೂರಿನ ಹುಲಿಯವರು ಅವರು ಶೃಂಗೇರಿ ಮಟ್ಟಕ್ಕೆ ಕೊಟ್ಟಂತಹ ಕೊಡುಗೆ ಈ ದೇಶದ ಚರಿತ್ರೆಯಲ್ಲಿ ಇವತ್ತಿಗೂ ಕೂಡ ಶಾಂತಿಗೆ ದೊಡ್ಡ ಕೊಡುಗೆಯಾಗಿದೆ. ಅದೇ ರೀತಿ ಅನೇಕ ನಾನು ಬಿಟ್ಟು ಹೋದಂತಹ ಮಹನೀಯರು ಈ ಒಂದು ಸ್ವಾತಂತ್ರ್ಯಕ್ಕಾಗಿ ನಮಗೆ ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಹಾತ್ಮ
ಮಹಾತ್ಮ ಗಾಂಧೀಜಿಯವರ ಹೆಂಡತಿ ಕಸ್ತೂರ್ಬಾ ಗಾಂಧಿ ಅವರು ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಕೂಡ ಸೆರೆಮನೆ ವಾಸವನ್ನು ಸೇರಿದ್ದಾರೆ. ಆದ್ದರಿಂದ ನಮಗೆ ಇವತ್ತು ಅಮೀರ್ ಖಾನ್ ಯಾರು, ಸಲ್ಮಾನ್ ಖಾನ್ ಯಾರು, ಅದಲ್ಲದಿದ್ದರೆ ಯಾವುದಾದರೂ ಸಿನಿಮಾ ನಟರ ಹೆಸರು ಗೊತ್ತುಂಟು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಹೆಸರುಗಳನ್ನು ನಾವು ಬಿಟ್ಟು ಹೋಗುತ್ತಾ ಇರುವುದು ದೊಡ್ಡ ಒಂದು ದುರದೃಷ್ಟವಾಗಿದೆ. ಆದ್ದರಿಂದ ಅದಲ್ಲದಿದ್ದರೆ ವಿರಾಟ್ ಕೊಹ್ಲಿ ಯಾರು, KL ರಾಹುಲ್ ಯಾರು, ಕ್ರಿಕೆಟ್ನವರ ಹೆಸರು ಬಾರಿ ಬೇಗ ಬರ್ತಾ ಉಂಟು. ಈಗ ಈ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ, ತ್ಯಾಗ ಮಾಡಿದವರಂತಹ ಹೆಸರು ನಮಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಬಂಧುಗಳೇ, ಇವತ್ತು ಭಾರತ ದೇಶದ ಪರಿಸ್ಥಿತಿ ಹೇಗುಂಟು, ಆವತ್ತು ನಮ್ಮ ಹಿರಿಯರು ಐಕ್ಯದಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲರೂ ಒಟ್ಟಿಗಾಗಿ ಸ್ವಾತಂತ್ರ್ಯವನ್ನು ನಮಗೆ ತೆಗೆದುಕೊಟ್ಟಿದ್ದಾರೆ. ಅಷ್ಫಾಕುಲ್ಲಾ ಖಾನ್ ಎಂಬ ಒಬ್ಬ ವ್ಯಕ್ತಿಯನ್ನು ಮರಣದಂಡನೆ ಗುರಿಪಡಿಸುತ್ತಾರೆ. ಅದೇ ರೀತಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇವರನ್ನು ಇಬ್ಬರನ್ನು ಒಟ್ಟಿಗೆ ಗಲ್ಲಿಗೇರಿಸ್ತಾರೆ ಬ್ರಿಟಿಷರು. ಗಟ್ಟಿಗೇರಿಸುವಾಗ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇರಲಿಲ್ಲ. ಇಬ್ಬರನ್ನು ಕೊಂಡು ಹೋಗಿ ಆವಾಗ ಅವರು ಒಟ್ಟಿಗೆ ಬಹಳ ಸ್ನೇಹಿತರು. ಅವರನ್ನು ಒಂದು ಪ್ರಕರಣದಲ್ಲಿ ಸಿಕ್ಕಿಸಿ ಹೀಗೆ ಅನೇಕರು ಹುತಾತ್ಮರಾಗಿದ್ದಾರೆ, ಅನೇಕರು ಬಲಿದಾನ ಆಗಿದ್ದಾರೆ. ಇವರೆಲ್ಲರನ್ನು ನಾವು ನೆನಪಿಸಿ ಈ ಒಂದು ಸ್ವಾತಂತ್ರ್ಯಕ್ಕೆ ಒಳ್ಳೆಯ ಒಂದು ಮೆರುಗನ್ನು ಕೊಡಬೇಕು ಅಂತೇಳಿ ಹೇಳಿಕೊಂಡು ಬೋಲೋ ಭಾರತ್ ದೇಶ ಕಿ ಕ್ವಿಟ್ ಇಂಡಿಯಾ, ಕ್ವಿಟ್ ಇಂಡಿಯಾ. ರೋಹಿನಾಥ್ ಸೊಲ್ಮೆಸಂದಾಯರು 76ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಮಾಡಿದಂಥ ಉಳ್ಳಾಲ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ವೀಣಾಶಾಂತಿ ಡಿಸೋಜ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಉಳ್ಳಾಲ ನಗರಸಭೆಯ ಪೌರಾಯುಕ್ತರಿಗೆ ಕೂಡ ಧನ್ಯವಾದಗಳು.